ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊರೋನಾ ಸೋಂಕು ಹರಡದಂತೆ ಬಿಗು ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇಂದು ಜಿಲ್ಲೆಯಾದ್ಯಂತ ಸಂಪೂರ್ಣ ಬಂದ್ ಕಂಡುಬಂದಿದೆ. ಮಂಗಳೂರು ನಗರದಲ್ಲಿ ವಾಹನಗಳ ಓಡಾಟಕ್ಕೆ ನಗರ ಪೊಲೀಸರು ಸಂಪೂರ್ಣವಾಗಿ ಕಡಿವಾಣ ಹಾಕಿದ್ದು ಯಾವುದೇ ವಾಹನ ಓಡಾಟ ಕಂಡುಬರಲಿಲ್ಲ. ಇನ್ನು ಲಾಕ್ಡೌನ್ ಆದೇಶ ಉಲ್ಲಂಘಿಸಿ ನಗರದಲ್ಲಿ ರಸ್ತೆಗಿಳಿದ ಸುಮಾರು 50ಕ್ಕೂ ಹೆಚ್ಚು ವಾಹನಗಳನ್ನು ನಗರ ಪೊಲೀಸ್ ಸಿಬ್ಬಂದಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿಯನ್ನು ನೀಡಿರುವ ಕಮಿಷನರ್, ಸುರಕ್ಷಿತರಾಗಿ ಮನೆಯಲ್ಲಿಯೇ ಇರಿ, ಇದು ಬಿಟ್ಟು ಲಾಕ್ಡೌನ್ ಆದೇಶ ಉಲ್ಲಂಘಿಸಿದರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ. ಲಾಕ್ಡೌನ್ ಸೂಚನೆಗಳನ್ನು ಪಾಲಿಸುವಂತೆ ನಾನು ಎಲ್ಲರಿಗೂ ಮನವಿ ಮಾಡುತ್ತೇನೆ ಎಂದು ಕಮಿಷನರ್ ಹರ್ಷ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಮಂಗಳೂರು ಪೊಲೀಸ್ ಆಯುಕ್ತರು ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳ ಹೆಸರಿನಲ್ಲಿ ನಕಲಿ ಸುಳ್ಳು ಸುದ್ದಿಗಳು, ವದಂತಿಗಳನ್ನು ವಾಟ್ಸಪ್ ಗುಂಪುಗಳಲ್ಲಿ ಸಾಕಷ್ಟು ಕ್ರಿಯೇಟ್ ಮಾಡಿ ಫಾರ್ವರ್ಡ್ ಮಾಡುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿದೆ. ಈ ರೀತಿ ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡಿದವರಂತವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದೆಂದು ಪೊಲೀಸ್ ಆಯುಕ್ತ ಹರ್ಷ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಜನರು ಅಧಿಕೃತವಾಗಿ ಅಧಿಕಾರಿಗಳಿಂದ ನೀಡಲಾದ ಸುದ್ದಿಗಳನ್ನಷ್ಟೇ ಜನರು ನಂಬಬೇಕು. ಅಧಿಕೃತರಿಂದ ಸಹಿ ಮಾಡಲಾದ ಪತ್ರಿಕಾ ಪ್ರಕಟಣೆ ಅಥವಾ ಸಂಬಂಧಪಟ್ಟ ಇಲಾಖೆಯ ಟ್ವಿಟರ್ ಮೂಲಕ ನೀಡಲಾದ ಹೇಳಿಕೆಗಳನ್ನು ಮಾತ್ರವೇ ಜನರು ಪರಿಗಣಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಸರ್ ಹೋಗಿ ಬಂದ ವಾಪಸ್ ಒಂದು ಮಂದಿ ಬಿಜಿಯಲ್ಲಿ ಬೈಕಿಗೆ ಆಕ್ಸಿಡೆಂಟ್ ಆಗಿದೆ. ಶಕ್ತಿ ನಗರದ ಲಾಸ್ಟ್ ಎಲ್ಲ ಮೆಡಿಸಿನ್ ಅಂತ ಮಿಸ್ಯೂಸ್ ಆಗ್ಬಾರ್ದಲ್ಲ. ಈಗ ಬರ್ಕೊಂಡು ಬಂದರೆ ಯಾವ್ದಾದ್ರು ಭಾಳ ಲೆಟ್ರ್ ತೊಗೊಂಡು ಬರಬೇಕು, ವಾಪಸ್ ಹೋಗ್ಬೇಕು. ನೀವು ಆರ್ಡರ್ ಮಾಡಿ ಆರ್ಡರ್ ಮಾಡಿದ್ದಾರೆ. ಹೌದಪ್ಪ, ಫ್ರೆಂಡ್ ಮನೆಗೆ ಹೋಗ್ರಿ, ಇಲ್ಲಿ ಯಾಕೆ ಬರ್ತೀರಿ? ನಿಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇದೆಯೇನ್ರಿ? ಸಾಮಾಜಿಕ ಜವಾಬ್ದಾರಿ ಇದೆಯೇನ್ರಿ? ನಮ್ಮಿಂದ ಬೇರೆಯವ್ರಿಗೆ ಇದಾಗಬಾರ್ದು ಅಂತ ಸ್ವಲ್ಪನಾದ್ರೂ ಕಾಳಜಿ ಇರ್ಬೇಕು ಕಣ್ರಿ ನಿಮ್ಗೆ. ಅದಿದ್ರೆ ಯಾಕ್ರಿ ನೀವು ಹಿಂಗೆ ಗಾಡಿ ತಗೊಂಡು ಓಡಾಡ್ತೀರಿ? ನೋಡಿ ಅವರೆಲ್ಲ ನೋಡಿ ಎಷ್ಟು ಕಷ್ಟಪಟ್ಟು ರಸ್ತೆಲ್ಲ ನಿಂತ್ಕೊಂಡು ಪೊಲೀಸ್ ಅವರು, ಪತ್ರಿಕೆಯವರು ಹೋಗಲ್ಲ, ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಹೋಗಿ ಗಾಡಿ ತಗೊಂಡು ಅಲ್ಲಿ ಸ್ಟೇಷನ್ ಹೋಗಿ ಅಲ್ಲಿ